ಚಿಕ್ಕಮಗಳೂರಿನ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಸಿಎಂ ಕುರ್ಚಿ ವಿರುದ್ಧ ಬಿಜೆಪಿ ವ್ಯಂಗ್ಯ ಪ್ರತಿಭಟನೆ ನಡೆಸಿದೆ. ಸಿಎಂ ಕುರ್ಚಿ ಖಾಲಿ ಎಂದು ಮ್ಯೂಸಿಕಲ್ ಚೇರ್ ಆಟ ಆಡುವ ರೀತಿ ವ್ಯಂಗ್ಯ ಮಾಡಿದ್ದು, ಚೇರ್ಗೆ ಸಿಎಂ ಕುರ್ಚಿ ಖಾಲಿ ಎಂದು ಬೋರ್ಡ್ ಹಾಕಿ ಮ್ಯೂಸಿಕಲ್ ಚೇರ್ ಆಡಿ ಸಿದ್ದು, ಡಿಕೆಶಿ, ಖರ್ಗೆ, ಸತೀಶ್ ಜಾರಕಿಹೊಳಿ ಫೋಟೋ ಮುಖವಾಡ ಹಿಡಿದು ಮ್ಯೂಸಿಕಲ್ ಚೇರ್ ಆಡಿದ್ದಾರೆ. ಒಬ್ಬರು ಸೋತಾಗ ಉಳಿದ ಮೂವರು ಚೇರ್ ಎಳೆಯುವಂತೆ ವ್ಯಂಗ್ಯ ಮಾಡಿ ಬಿಜೆಪಿ ಯುವ ಮೋರ್ಚಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. Grazie.